ಋತು ಮಹಾರಾಜರಿಗೆ ಇವತ್ತು ಇಲ್ಲಿ ಅವರು ಹೋಲಿಕೆ ಮಾಡ್ತಾ ಇರೋದು ಬೆಂಕಿ. ಸೊ ಹೇಳ್ತಾ ಇರೋದು ಅವರ ಜನ್ಮ ಸಾಮಾನ್ಯ ಜನ್ಮ ಅಲ್ಲ. ಅವರು ಸಾಮಾನ್ಯ ಜನ್ಮ ಅಂದ್ರೆ ನಾವು ಸಾಮಾನ್ಯವಾಗಿ ಈ ರೀತಿ ಬಂದ್ರು ಭಗವಂತನ ಇಚ್ಛೆ ಅವನು ಹೇಗೆ ಅವತರಿಸ್ತಾನೆ ಅಂತ. ಸೊ ಹೀಗೆ ಇಲ್ಲಿ ಋತು ಮಹಾರಾಜರ ಜನ್ಮ ನಾವು ನೋಡಿದ್ದು ಅವರ ತಂದೆ ಮೃತದೇಹ ವೇನ ಮಹಾರಾಜ. ಸೊ ನಂತರ ಅದರಿಂದ ಅವರು ಬಂದದ್ದು. ಸೊ ಅವರು ಅದಕ್ಕೆ ಹೋಲಿಕೆ ಕೊಡ್ತಾ ಇರೋದು ಅರಣಿ ಅಂತ ಕಟ್ಟಿಗೆ. ಅದರಿಂದ ಈ ಯಜ್ಞಾದಿಗಳಲ್ಲಿ ಬೇರೆ ಯಾವ ಕಾರ್ಯಗಳು ಕೂಡ ಇದನ್ನು ಬೆಂಕಿಯನ್ನು ಅಗ್ನಿಯನ್ನು ಸೃಷ್ಟಿಸಬಹುದು, ಗುರುತಿಸಬಹುದು. ಸೊ ಹಾಗೆ ಅವರು ಹೇಳ್ತಾ ಇದ್ದಾರೆ. ಹಾಗೆ ಇವರು ಹುಟ್ಟಿ ಬಂದರು. ಅಸಾಧಾರಣ, ಅವರ ಜನ್ಮ ಕೂಡ ಅಸಾಧಾರಣವೇ. ಸೊ ನಮ್ಮ ರೀತಿಯ ಜನ್ಮ ಅಲ್ಲ ಅವ್ರದ್ದು. ಸೊ ಹಾಗೆಯೇ ಅವ್ರು ಹೇಗೆ ಅರಣ್ಯದಿಂದ ನಾವು ಅಗ್ನಿಯನ್ನು ಉತ್ಪತ್ತಿ ಮಾಡ್ತೇವೆ, ಹಾಗೆಯೇ ಅವರು ಜನ್ಮ ಆಯಿತು. ಹಾಗೆಯೇ ಅವರು ಚಟುವಟಿಕೆ ಕೂಡ ಹಾಗೆ ಇರುತ್ತೆ. ಸೊ ಅಗ್ನಿ ಹಾಗೆ ಇರುತ್ತೆ ಅಂತ ಹೇಳ್ತಾರೆ. ಸೊ ಅಗ್ನಿ ಅಂದ್ರೆ ಏನು? ಅಗ್ನಿ ಬೆಂಕಿ ಹತ್ರ ನಾವು ಆಟ ಆಡಬೇಡಿ ಬೆಂಕಿ ಹತ್ರ ಅಂತ ಹೇಳ್ತೀವಿ. ಯಾವಾಗಲೂ ಅಷ್ಟೇ, ಏನಾದರೂ ಎಲೆಕ್ಟ್ರಿಸಿಟಿ, ವಿದ್ಯುತ್ ಅದೆಲ್ಲ ಬೆಂಕಿಯ ಬೇರೆ ಸ್ವರೂಪಗಳಷ್ಟೇ. ಇಲ್ಲ ಗ್ಯಾಸ್, ಇದು ಕೂಡ ಅದರಿಂದ ಬೇರೆ ಇಂಧನಗಳು, ಅದರಿಂದ ಬೇರೆ ಬೇರೆ ರೀತಿ ಬೆಂಕಿ ಅಗ್ನಿ ಇದು ಉತ್ಪತ್ತಿ ಆಗುತ್ತೆ. ಸೊ ಅದ್ರ ಜೊತೆಗೆ ನಮಗೆ ಇಲ್ಲ, ನಮ್ಮ ಶಕ್ತಿ ಇಲ್ಲ ಅದಕ್ಕೆ. ಅದು ಚಿಕ್ಕದಾಗೆ ಶುರು ಆಗುತ್ತದೆ ಹೇಳ್ತಾರೆ, ಅದೇನು ದೊಡ್ಡದಾಗಿ ಶುರು ಆಗೋದಿಲ್ಲ ಬೆಂಕಿ ಅನ್ನೋದು. ಆದ್ರೆ ಹೇಳ್ತಾರೆ, ಒಂದು ಮಾತೆ ಇದೆ, ಅದು ಬೆಂಕಿ ಚಿಕ್ಕದಾಗಿದ್ರು ಅದನ್ನ ಆರಿಸ್ಬಿಡ್ಬೇಕಂತೆ. ಅದು ಅಪಾಯ ಇಲ್ಲ, ತೊಂದರೆ ಇಲ್ಲ, ಅದು ಇದ್ರೂ ತೊಂದರೆ ಇಲ್ಲ. ಚಿಕ್ಕ ಒಂದು ಫಾಲ್ಟ್, ಚಿಕ್ಕ ಮಿಸ್ಟೇಕ್ ಇದ್ರು ಅದು ತೊಂದರೆ ಇಲ್ಲ ಅಂತ. ಯಾಕಂದ್ರೆ ಅದು ಚಿಕ್ಕದು ದೊಡ್ಡದಾಗುತ್ತೆ. ಯಾಕಂದ್ರೆ ಬೆಂಕಿ ಅಗ್ನಿ ಬಹಳ ಭಗವಂತನ ಈ ಭೌತಿಕ ಶಕ್ತಿ ಎಲ್ಲವನ್ನೂ ನಾಶ ಮಾಡಿಬಿಡುತ್ತೆ, ಸುಟ್ಟು ಬಿಡುತ್ತೆ, ಭಸ್ಮ ಮಾಡಿಬಿಡುತ್ತೆ. ಸೊ ಆ ರೀತಿ ಬೆಂಕಿ. ಸೊ ಇವರು ಅದಕ್ಕೆ ಇದು ಬೆಂಕಿಯ ರೀತಿ, ಅಗ್ನಿಯ ರೀತಿ. ಇವರು ಹುಟ್ಟಿದ ಮಾತ್ರ ಅಲ್ಲ, ಹುಟ್ಟಿದ್ದು ಆ ರೀತಿ ಹುಟ್ಟದ್ ಮಾತ್ರ. ಅದು ಅರಣ್ಯದಿಂದ ಅಗ್ನಿ ಬಂತು ಅದಷ್ಟೇ ಅಲ್ಲ. ಸೊ ಹಾಗೆಯೇ ಇರ್ತಾರ ಅವ್ರ ಜೀವನಾದ್ಯಂತ ಅವ್ರ ಕಾರ್ಯನಿರ್ವಹಣೆ ಮಾಡೋವರೆಗೂ ಅವರು ಅಷ್ಟೇ ಪರಾಕ್ರಮಿಗಳು, ಅಷ್ಟೇ ಶಕ್ತಿಶಾಲಿ. ಬೆಂಕಿಯಷ್ಟು ಅವರು ಬೆಂಕಿಯಷ್ಟು ಶಕ್ತಿಶಾಲಿ. ಸೊ ಹೇಳ್ತಾರೆ, ಬೆಂಕಿ ಒಂದ್ಸಲ ಕಾಡಿನಲ್ಲಿ ಬರುತ್ತೆ ಬೆಂಕಿಗಳು, ಕಾಡ್ಗಿಚ್ಚು. ಸೊ ಅಲ್ಲೆಲ್ಲ ಬಂದಾಗ ಏನ್ ಮಾಡಕ್ಕಾಗತ್ತೆ ಅಲ್ಲಿ? ನಮ್ಮ ಇದರಲ್ಲಿ ಎಲ್ಲಾದ್ರೂ, ನಮ್ಮ ನಗರದಲ್ಲಿ, ನಮ್ಮ ಹಳ್ಳಿಯಲ್ಲಿ ಏನಾದ್ರು ಬೆಂಕಿ ಬಂದ್ರೆ ನಾವು ಅದನ್ನ ನೀರ್ ಹಾಕಿ ಇನ್ನೊಂದಾಕಿ ಅದನ್ನ ಮಾಡೋದು, ಫೈರ್ ಬ್ರಿಗೇಡ್ ಅವ್ರನ್ನ ಕರೆದು ಮಾಡೋದು. ಆದ್ರೆ ಈ ಇದರಲ್ಲಿ ಅರಣ್ಯಗಳಲ್ಲಿ ಬರೋದು ಆ ರೀತಿ ಬೆಂಕಿ ಎಲ್ಲ ಬಂದ್ರೆ ಏನು ಮಾಡಕ್ಕಾಗಲ್ಲ. ಸೊ ಹೇಳ್ತಾರೆ, ಅಲ್ಲಿ ಅದು ಇನ್ನ ಹೆಚ್ಚುತ್ತಾ ಹೋಗ್ತಾ ಇರುತ್ತೆ, ಎಷ್ಟೋ ಸಮಯ ಹೋಗುತ್ತದೆ. ಅದರಲ್ಲೂ ವಿಶೇಷವಾಗಿ ಹೇಳ್ತಾರೆ, ಅದು ಭಗವಂತನ ಕೃಪೆಯಿಂದಾನೆ, ಪ್ರಕೃತಿಯಿಂದ ಮೋಡಗಳಲ್ಲಿ ನಮ್ಗೆ ನೀರು ಬರಬೇಕು, ಅವಾಗ್ಲೇ ಅದು ಆ ಬೆಂಕಿ. ಅಂದ್ರೆ ಬೆಂಕಿ ಅನ್ನೋದು ಅಷ್ಟು ಶಕ್ತಿ ಹಾಗೆ ಬೆಂಕಿ. ಫೈರ್ ವೆಪನ್ಸ್, ಶಸ್ತ್ರಗಳು ಕೂಡ ಹೇಳೋದಿದೆ, ಇದು ಬೆಂಕಿ ಆಗ್ನೇಯ ಅಸ್ತ್ರಗಳು ಅಂತ ಹೇಳೋದು. ಸೊ ಈಗ ನಮಗೆ ಇರೋ ಸದ್ಯದ ಇವತ್ತು ನಮಗೆ ವಿಜ್ಞಾನಿಗಳು ಈ ತರ ಇದನ್ನ ತಯಾರಿ ಮಾಡಿದ್ದಾರೆ, ಬಾಂಬ್ಗಳು ಎಲ್ಲ. ಸೊ ಅದರಿಂದ ಅಗ್ನಿಯ ಇದು ಆಗಿ ಮತ್ತೆ ಎಲ್ಲ ನಾಶ ಆಗುತ್ತೆ. ಆದರೆ ಹಿಂದೆ ವೈದಿಕ ಕಾಲದಲ್ಲಿ ಹೇಳ್ತಾರೆ, ಈ ನೀರಿನ ಅಸ್ತ್ರಗಳು ಇತ್ತು. ಅಗ್ನಿ ಅಸ್ತ್ರಗಳನ್ನು ಇದು ಮಾಡೋದಕ್ಕೆ ನೀರಿನ ಅಸ್ತ್ರಗಳು, ಬೇರೆ ಬೇರೆ ರೀತಿಯ ಅಸ್ತ್ರಗಳು, ಗಾಳಿಯ ಅಸ್ತ್ರಗಳು. ಈಗ ಅದೆಲ್ಲ ನಮ್ಗಿಲ್ಲ. ಸೊ ಎನಿವೆ, ಅಗ್ನಿ, ಗಾಳಿ, ನೀರು ಇದೆಲ್ಲ ಬಹಳ ಭೌತಿಕ ಅಂಶಗಳು ಇದು. ಸೊ ಇದನ್ನು ನಮ್ಮ ನಿಯಂತ್ರಣದಲ್ಲಿಲ್ಲ. ಸೊ ಇಲ್ಲಿ ಋತು ಮಹಾರಾಜು ಇದನ್ನ ಅವರ ಶಕ್ತಿಯನ್ನು ಅದಕ್ಕೆ ಹೋಲಿಸ್ತಾರೆ. ಅಗ್ನಿ ಎಷ್ಟು ಏನು ಬೇಕಾದರೂ ನಾಶ ಮಾಡುವಂತ. ನಮ್ಮ ಇವರು ಯಾರು ವಜ್ರಾಂಗಜಿ ಆಂಜನೇಯ ಅವ್ರೇನ್ ಮಾಡಿದ್ರು? ರಾವಣನ ಸ್ವರ್ಣ ಲಂಕೆಯನ್ನು ಅವ್ರ ಬೆಂಕಿಯಿಂದಾನೇ ಓದಿಸಿದ್ರು. ಅವ್ರ ಬಾಲಕ್ಕೆ ಅವ್ರಿಗೆ ಬೆಂಕಿಯನ್ನು ಹಾಕಿದ್ರು. ಸೊ ಅವ್ರೇನ್ ಮಾಡಿದ್ರು? ಅವರು ಆ ಬೆಂಕಿಯನ್ನು ಅದಕ್ಕೆ ಇದು ಮಾಡ್ಕೊಂಡು ಸಂಪೂರ್ಣ ಅವರ ನಗರ, ಅವರ ರಾಷ್ಟ್ರವನ್ನೇ ಅವರು ಧ್ವಂಸ ಮಾಡಿದ್ರು. ಅದು ಏನು ಲಂಕೆ ಅಂದ್ರೆ ಎಲ್ಲ ಹೇಳ್ತಾರೆ, ಎಲ್ಲ ಬಂಗಾರದಲ್ಲಿ ಅವರ ಮನೆಗಳು, ಅದರೆಲ್ಲ ಆ ಕಟ್ಟಡ. ನಾವೀಗ ಸಿಮೆಂಟ್ ಹಾಕ್ತಿವಿ, ಇನ್ನೊಂದು ಮಾಡ್ತೀವಿ, ಕಾಂಕ್ರೀಟ್ ಇದಿದೆ, ಏನೇನೋ ನಾವು ಮಾಡ್ಬೇಕು. ಅದೆಲ್ಲ ಅವರು ಚಿನ್ನದಲ್ಲಿ ಮಾಡೋದು. ಸ್ವರ್ಣ ಲಂಕ.
ಸೊ ಒಂದೊಂದ್ಸಲ ದೇವಸ್ಥಾನಗಳಲ್ಲಿ ಒಂದೊಂದು ಕಡೆ ಆ ತರ ಚಿನ್ನದ ಇದು ಮಾಡ್ತಾರೆ, ಗೋಪುರದಲ್ಲಿ ಇದು ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಅದೆಲ್ಲ ಮಾಡ್ತಾರೆ. ಆದ್ರೆ ಎಷ್ಟು ಬೆಲೆ ಚಿನ್ನಕ್ಕೆ. ತಾಮ್ರ ಎಷ್ಟು ಬೆಲೆ ಇದೆ. ಸೊ ಆದ್ರೆ ಇಲ್ಲಿ ಹೇಳ್ತಿರೋ ಸ್ವರ್ಣಾಲಂಕ ಅಂದ್ರೆ ಎಲ್ಲವೂ ಚಿನ್ನದಲ್ಲಿ, ಎಲ್ಲಿ ನೋಡಿ ಎಲ್ಲ ಒಳಪ್ ಒಳಪ್ ಒಳ ಒಳ ಒಳ. ಹೀಗೆ ರಾವಣನು ಅಷ್ಟು ಅಡ್ವಾನ್ಸ್ಡ್, ಅಷ್ಟು ನಾಸ್ತಿಕ. ಸೊ ಅವರ ಶಕ್ತಿಯಿಂದ ಆ ರೀತಿ ಅವನು ನಾಗರಿಕತೆ ಮಾಡಿದ. ಆದರೆ ಒಂದು ಕ್ಷಣ ಆ ಬೆಂಕಿ ಲಂಕೆನೆ ಸುಟ್ಬಿಡ್ತು. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳುದಿಲ್ಲ ಅಲ್ಲ ನಿಂಗೆ ಸರ್? ಕೇಳಿಸ್ತಾ ಹರೇ ಇದ್ದೀವಿ ಕೃಷ್ಣ ಮಾತಾಡಿ. ಮಾತಾಜಿ. ಕೇಳ್ತಾ ಇಲ್ಲ. ಲಿಂಕ್ ಇಲ್ಲ. ಓ ಇಲ್ಲ, ಅವ್ರು ಲೆಫ್ಟ್ ಆದ್ರು ನೋಡಿ. ಹರೇ ಕೃಷ್ಣ ಮಾತಾಜಿ. ಹರೇ ಹಾ ಕೃಷ್ಣ. ಬಂದ್ರ. ಹರೇ ಕೃಷ್ಣ ಹರೇ ಕೃಷ್ಣ. ಸೊ ಇಲ್ಲಿ ಇದಾಯ್ತು, ಮಧ್ಯದಲ್ಲಿ ಇಲ್ಲೇನೋ ಇಂಟರ್ನೆಟ್ ಪ್ರಾಬ್ಲಮ್ ಆಯ್ತು. ಓಕೆ, ಸೊ ಮುಂದುವರ್ಸೋಣ ನಾವು. ಸೊ ಪೃಥು ಮಹಾರಾಜರು ಆ ಹತ್ತಿರದಲ್ಲೇ ಅವರ ಶತ್ರುಗಳಿದ್ರು ಕೂಡ ಅವ್ರೇನ್ ಮಾಡಕ್ಕಾಗಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಸತ್ಯದ ಪಕ್ಕದಲ್ಲೇ ಇರ್ಬೋದು ಅವರು ಶತ್ರುಗಳು, ಆದ್ರೆ ಏನು ಮಾಡಕ್ಕಾಗಲ್ಲ. ಸರಿ, ನಾವು ಕೃಷ್ಣ ಲೀಲೆಯಲ್ಲೂ ಕೇಳ್ತೇವಲ್ಲ, ಭಗವಂತನು ಪೂತನ ರಾಕ್ಷಸಿ ಪೂತನ 6 ಸುಂದರವಾದ ಇದೆ ಹೆಂಗಸೇನಿರುತ್ತಲ್ಲ, ಬಂದು ಅವರು ಕೃಷ್ಣನು ತನ್ನ ಎದೆ ಹಾಲನ್ನು ಕೊಟ್ಟು ವಿಷವನ್ನು ತುಂಬಿ ಅದರಿಂದ ಸಾಯಿಸ್ಬೇಕು ಅಂತ. ಕೃಷ್ಣ ಇನ್ನೇನಾಯ್ತು, ಕೃಷ್ಣನ ಅಂತ್ಯ ಆಗ್ಬಿಡುತ್ತೆ. ಆಗಲೇ ಪೂತನ ಆ ರೀತಿ ಎಷ್ಟೋ ಮಕ್ಕಳನ್ನು, 100,000 ಮಕ್ಕಳನ್ನು ಸಾಯಿಸ್ಬಿಟ್ಟಿದ್ದಾಳೆ ಪೂತನ. ಸೊ ಕೃಷ್ಣನ ಒಬ್ಬ ಚಿಕ್ಕ ಮಗು ಹಾಗೆ ಸೊ ಒಂದು ಕ್ಷಣದಲ್ಲಿ ಸತ್ತು ಹೋಗುತ್ತೇನೋ. ಹಾಗೆ ಹೇಳ್ತಾರೆ ಪೂತನ ಆಗ ಕೃಷ್ಣನ ತೆಗೆದುಕೊಂಡಿದ್ದೆ ಪೂತನಿಗೆ ಗೊತ್ತಾಗುತ್ತೆ, ಈ ಮಗು ಸಾಮಾನ್ಯ ಮಗು ಅಲ್ಲ ಅಂತ ಕಾಣುತ್ತೆ. ಸೊ ಭಗವಂತನು ಪರಮಾತ್ಮನಾಗಿ ಅವನು ಬುದ್ಧಿ ಕೊಡ್ತಾನೆ ಅವ್ರಿಗೆ, ಇದು ಸಂಪೂರ್ಣ ವಿಶ್ವವನ್ನೇ ನಾಶ ಮಾಡುವುದು ಈ ಮಗು ರೂಪದಲ್ಲಿ ಕೃಷ್ಣ ಇದ್ದಾನೆ. ಆದ್ರೆ ಚಿಕ್ಕ ಮಗು ಇನ್ನ ಹುಟ್ಟಿ ಒಂದು ದಿವಸನೂ ಆಗಿದೆಯೋ ಇಲ್ಲ ಕೆಲವು ಗಂಟೆಗಳಾಗಿದೆಯೋ ಏನೋ ಪೂತನನ್ನ ಕೊಲ್ಲೋದು ಕೃಷ್ಣ. ಮೋಸ್ಟ್ಲಿ ಒಂದ್ ದಿವಸ ಆಗಿರ್ಬೋದು ಅನ್ಸುತ್ತೆ, ಪ್ರೀವಿಯಸ್ ಡೇ ನೈಟ್ ನೆಕ್ಸ್ಟ್ ಡೇ ಅನ್ಸುತ್ತೆ. ಸೊ ಆ ಶಸ್ತ್ರದಲ್ಲೇ ಇದ್ದಾಳು, ಆದ್ರೆ ಏನ್ ಮಾಡಕ್ಕ. ಮತ್ತೆ ಕೃಷ್ಣ ಹೇಳ್ತಾರೆ ಆ ಸನ್ನಿವೇಶದಲ್ಲಿ ಕೃಷ್ಣನ ಕಣ್ಣು ಮುಚ್ಕೊಂಡ್ಬಿಡ್ತಾನೆ. ಹಾಗಾಗಿ ಅವ್ರಿಗೆ ಆಶ್ವಾಸನೆ ಒಂದ್ ರೀತಿ ಕೊಡೋದು, ಆಯ್ತು ನೀನ್ ಏನ್ ಮಾಡ್ಬೇಕು ಅಂದ್ರೆ ಮಾಡು ನೀನು. ಈಗ ಕೃಷ್ಣ ತೆಗೆದ್ರೆ ಕಣ್ಣು ನೋಡಿರೋ ಒಬ್ಬರದು ವ್ಯಕ್ತಿ ನಮ್ಮನ್ನ ಎದುರಿಸ್ತಾ ಇದ್ದಾರೆ, ಇನ್ನೊಂದು ಮಾಡ್ತಾ ಇದ್ದಾರೆ, ಆತರ. ಸೊ ಕೃಷ್ಣ ಕಣ್ಣು ಮುಚ್ಚಿಬಿಡ್ತಾರೆ. ಎಷ್ಟೋ ಅದ್ ಅರ್ಥಗಳು ಹೇಳ್ತಾರೆ ಆಚಾರ್ಯರು. ಕೃಷ್ಣ ಯಾಕೆ ಕಣ್ಣು ಪೂತನನ್ನ ಕೊಲ್ಲೋ ಮುಂಚೆ ಕೃಷ್ಣನ ಕಣ್ಣು ಮುಚ್ಚಿಬಿಡ್ತಾನೆ. ಅದಕ್ಕೆ ಬಹಳ ಕಾರಣಗಳಿದೆ. ಯಾರಿಗಾದ್ರೂ ಕೆಲವು ಕಾರಣಗಳು ನೆನಪಿದ್ಯಾ? ಆಫ್ ಟ್ರ್ಯಾಕ್, ಆದ್ರೆ ಬಟ್ ಸ್ಟಿಲ್ ಕೃಷ್ಣ ಯಾಕೆ ಕಣ್ಣು ಮುಚ್ಚುತ್ತಾನೆ ಪೂತನನ್ನ ಕೊಲ್ಲೋ ಮುಂಚೆ? ಗೊತ್ತಿಲ್ಲ ಪ್ರಭುಜಿ. ಮರ್ತು ಬಿಟ್ಟಿದ್ದೀರಾ? ಕೃಷ್ಣ ಪುಸ್ತಕದಲ್ಲಿ ಇದೆ, ಎಲ್ಲ ಓದಿರ್ತೀರಾ, ಮರ್ತು ಬಿಟ್ಟಿದ್ದೀರಾ. ನಾನು ಬಹಳ ಕಾರಣಗಳಿವೆ. ಒಂದು ಕಾರಣ ಹೇಳೋದು, ಇನ್ನೊಂದು ಪೂತನಾಗೆ ಇದು ಕೊಡೋಕೆ, ಆಯ್ತು ನೀನು ಬಂದಿದ್ದ ಉದ್ದೇಶ ಏನು, ನಾನು ಕೊಲ್ಲೋದಕ್ಕೆ ಪ್ರಯತ್ನ ಪಡು, ನಿನ್ನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಡು ಅಂದ್ರೆ ನೀನ್ ನನಗೆ ಹಾಲು ಕುಡಿಸು. ಮತ್ತೆ ಕೃಷ್ಣನು ಅದನ್ನ ಹಾಲನ್ನು ಅವ್ರನ್ನ ತಾಯಿ ಅಂತ ಸ್ವೀಕರಿಸಿ ಅವ್ರಿಗೆ ಆ ತಾಯಿ ಸ್ಥಾನ ಕೊಡ್ತಾನೆ. ಇಲ್ಲಾಂದ್ರೆ ಅವರು ಯೋಚನೆ ಮಾಡ್ತಾ ಇರ್ತಾರೆ, ಪೂತನ ಏನ್ ಮಾಡೋದು, ಈ ಮಗು ತುಂಬಾ ಪಾಪ, ಇದು ಸಾಮಾನ್ಯ ಮಗು ಅಲ್ಲ ಇದು, ಆ ರೀತಿ ಅವ್ರಿಗೆ ಯೋಚನೆ ಬಂದ್ಬಿಡುತ್ತೆ ಅವ್ರಿಗೆ ಕ್ಷಣಕ್ಕೆ. ಕೃಷ್ಣ ಇಲ್ಲ ಬರಿ ಮಾಡ್ಬೇಡ, ನಾನು ಸಾಮಾನ್ಯ ಮಗುನೇ ಅನ್ನೋ ರೀತಿಯಲ್ಲಿ ಮರೆವು ಬರೋ ರೀತಿಯಲ್ಲಿ ಕಣ್ಣು ಮುಚ್ಚಿಬಿಡ್ತಾನೆ ಅಂತ. ಸೊ ಇನ್ನೊಂದು ಕಾರಣಗಳಂದ್ರೆ ಅಲ್ಲಿ ಹೇಳೋದು, ಕೃಷ್ಣನು ಎಷ್ಟಿದು ಈ ತರ ಕೃಷ್ಣ ಈ ಅವತಾರ ಕೃಷ್ಣ ಜನ್ಮ ಶುರು ಮಾಡಿದ್ದು ಜನನ ಮೊದಲಿಗೆ ಈ ರೀತಿ ಒಂದು ಹೆಣ್ಣನ್ನು ಸ್ಟಾರ್ಟ್ ಮಾಡೋದು. ಜನರಲ್ಲಿ ವೈದಿಕ ಇದರಲ್ಲಿ ಇದಿಲ್ಲ, ಇದು ಯಾರು ಕೂಡ ಇವರನ್ನ ಅವ್ರದ್ದು ಇದ್ರು ಕೂಡ ಅವ್ರನ್ನ ಕೊಲ್ಲೋ ಒಂದು ಇದಿಲ್ಲ. ಹೆಂಗಸರು, ಬ್ರಾಹ್ಮಣರು, ಮಕ್ಕಳು, ಸೊ ಇವರೆಲ್ಲ ಹೇಳ್ತಾರೆ ಇವರೆಲ್ಲರೂ ಈ ರೀತಿಯ ಶಿಕ್ಷೆಗಿಂತ ಮೇಲೆ ಶಿಕ್ಷೆ ಇಲ್ಲ ಇದೆ,
ಬೇರೆ ಯಾರಾದ್ರೂ ಕಳ್ಳರು ಇವರಿಗೆಲ್ಲ ಶಿಕ್ಷೆ ಇದೆ, ಆತರ ಮರಣದಂಡನೆ ಇದೆ. ಆದ್ರೆ ಹೆಂಗಸರಿಗೆ, ಬ್ರಾಹ್ಮಣರಿಗೆ, ಇಲ್ಲ ಮಕ್ಕಳಿಗೆ, ವೃದ್ಧರಿಗೆ ಈ ತರ ಎಲ್ಲ ಇಲ್ಲ. ಸೊ ಕೃಷ್ಣನು ಆ ರೀತಿ ಆಗ ಕೂಡ ಅವನು ಕಣ್ಣು ಮುಚ್ಚೋದು ಆ ಕಾರಣಕ್ಕೆ. ಅದು ಸೊ ಈ ತರ ಮಾಡ್ಬೇಕಲ್ವಾ, ನಾನೀಗ ಕೊಲ್ಬೇಕಲ್ಲ ನಾನು, ಸೊ ಅದ ಕಣ್ಣು ಮುಚ್ಚೋದು, ಈ ತರ ಎಲ್ಲ ಹೇಳ್ತಾರೆ. ಸೊ ಬಟ್ ಎನಿವೆ, ಸೊ ನಂತರ ಕೃಷ್ಣನು ಅವರ ಹಾಲನ್ನು, ಎದೆ ಹಾಲನ್ನು ತಗೊಳ್ತಾನೆ, ಅವ್ರ ಜೊತೆಗೆ ಅವರ ಜೀವವನ್ನು ತಗೊಂಡ್ಬರ್ತಾನೆ. ಸೊ ಹಾಗೆ ಕೃಷ್ಣನು ಪರಮ ಪುರುಷ. ಸೊ ಎಲ್ಲ ಅಸುರರು ಅವನ ಕೊಲ್ಲಕ್ಕೆ ಯಾರ್ಯಾರು ಬರ್ತಾರೆ, ತೃಣವರ್ತ ಬರ್ತಾನೆ. ತೃಣವರ್ತ ಕೃಷ್ಣನ ಮೇಲೆ ಒಂದು ಸುಂಟರ ಗಾಳಿ ರೂಪದಲ್ಲಿ ಬಂದು ತೆಗೆದುಕೊಂಡು ಹೋಗ್ಬಿಡ್ತಾನೆ. ಸೊ ಕೃಷ್ಣನಿಗೆ ಯಾರು ಕೊಲ್ಲಿಕ್ಕಾಗುತ್ತೆ, ಕೃಷ್ಣನೇ ಅವನು ಕೊಲ್ತಾನೆ. ಸೊ ಹೀಗೆ ಹೀಗೆ ಹತ್ತಿರದಲ್ಲೇ ಇದ್ರು ಕೂಡ ಏನು ಮಾಡಕ್ಕಾಗಲ್ಲ. ಸೊ ಭಗವಂತನ ಹಾಗೆ ನಾನಾ ಲೀಲೆಗಳು ನೋಡ್ಬೋದು ನಾವು. ಯಾಕಂದ್ರೆ ಪೃಥು ಮಹಾರಾಜ ಕೂಡ ಆ ರೀತಿಯ ಒಂದು ಶಕ್ತಿಯಾವೇಶ ಅವತಾರ, ಆ ಶಕ್ತಿಯನ್ನು ಪಡೆದಿದ್ದಾರೆ. ಅವರ ಹತ್ತಿರದಲ್ಲೇ ಅವ್ರ ಶತ್ರುಗಳು ಇರ್ಬೋದು, ಅವ್ರನ್ನ ಕೊಲ್ಲೋ ಉದ್ದೇಶದಿಂದ ಬಂದಿರ್ಬೋದು, ಆದ್ರೆ ಏನು ಮಾಡಕ್ಕಾಗಲ್ಲ. ವರಾಹದೇವ ಅವತಾರ ಕೂಡ ಕೇಳ್ತೇವೆ ನಾವು. ವರಾಹದೇವ ಜೊತೆಗೆ ಇವರು ಯುದ್ಧ ಮಾಡ್ತಾ ಇರ್ತಾರೆ, ಯಾರದು, ಹಿರಣ್ಯಾಕ್ಷ. ಸೊ ಒಂದು ಸಲ ಯುದ್ಧ ಮಾಡೋ ಇದ್ರಲ್ಲಿ ಹಿರಣ್ಯಾಕ್ಷ ಆ ಭಗವಂತನ ವರಾಹದೇವನ ಕೈಯಲ್ಲಿರುವ ಗದೆಯನ್ನು ಅವರು ಬಿಟ್ಬಿಡ್ತಾರೆ. ಸೊ ಆ ರೀತಿ ಅವರ ಒಂದು ಪರಾಕ್ರಮ. ಸೊ ಏನು ಇವಾಗ ಆಯುಧವೇ ಇಲ್ಲ, ಯಾರು ವರಾಹದೇವರ ಇದ್ದಾರೆ, ಎಲ್ಲ ದೇವತೆಗಳೆಲ್ಲ ಭಯ ಆಗ್ಬಿಡ್ತೀವಿ. ಓ, ಇವರು ನಿರಾಯುಧರಾಗಿದ್ದಾರೆ, ಈಗ ಹಿರಣ್ಯಾಕ್ಷ ಏನಾದ್ರು ಮಾಡ್ಬಿಡ್ತಾನೇನೋ ವರಾಹದೇವರಿಗೆ, ಏನು ಮಾಡಕ್ಕಾಗಲ್ಲ. ಸೊ ಮತ್ತೆ ಒಂದು ಕ್ಷಣದಲ್ಲಿ ಕೊನೆಯಲ್ಲಿ ಇಬ್ರು ನಿರಾಯುಧರಾಗಿರ್ತಾರೆ. ಹಿರಣ್ಯಾಕ್ಷ ವರಾಹದೇವರನ್ನ ಹಾಗೆ ಆಲಂಗಿಸಿಕೊಂಡು ಅವ್ರನ್ನ ಅವನ ಶಕ್ತಿಯಿಂದ ಅವ್ರನ್ನ ಪುಡಿ ಪುಡಿ ಮಾಡ್ಬೇಕು ಅಂತ ಮಾಡ್ತಾನೆ. ಹೇಳ್ತಾರೆ, ಅವನು ಆಲಂಗಿಸ್ತಾನೆ ಭಗವಂತನನ್ನ, ಆದ್ರೆ ವರಾಹದೇವ ಅವನು ಆಲಂಗಿಸಿದ ಕೈಗಳ ಹೊರಗೆ ನಿಂತ್ಕೊಳ್ತಾನೆ. ಹೀಗೆ ಭಗವಂತನ ಅಚಿಂತ್ಯ ಶಕ್ತಿ, ಕೃಷ್ಣನಿಗೆ ಅಚಿಂತ್ಯ ಶಕ್ತಿ ಇದೆ. ಸೊ ಅವನ ಶುದ್ಧ ಭಕ್ತರು, ಹಾಗೆ ಇಲ್ಲಿ ಪೃಥು ಮಹಾರಾಜರ ಬಗ್ಗೆ ನಾವು ಕೇಳ್ತಾ ಇರೋದು, ಅಚಿಂತ್ಯ ಶಕ್ತಿ ಇದೆ ಅವ್ರಿಗೆ. ಅಚಿಂತ್ಯ ಶಕ್ತಿ ಇದ್ದು ಅವ್ರಿಗೆ ಯಾರು ಏನು ಮಾಡಕ್ಕಾಗಲ್ಲ. ಭಕ್ತ ಪ್ರಹ್ಲಾದ ಮಹಾರಾಜರು, ನಾವು ಕೇಳೋದು ಪ್ರಹ್ಲಾದ ಮಹಾರಾಜರಿಗೆ ಅವರ ತಂದೆ ಹಿರಣ್ಯಕಶಿಪು ಎಷ್ಟೆಷ್ಟು ರೀತಿಯಲ್ಲಿ ಅವರನ್ನು ಕೊಲ್ಲೋದಕ್ಕೆ, ಒಂದು ಚಿಕ್ಕ ಮಗುವನ್ನು ಕೊಲ್ಲೋದು ಎಷ್ಟು ಸಮಯ ಬೇಕು, ಏನ್ ಬೇಕು. ಸೊ ವಿಷ ಸರ್ಪಗಳು, ಮತ್ತೆ ಆ ಬೆಂಕಿಯ ಮಧ್ಯೆ, ಬೆಂಕಿನೂ ಕೂಡ ಅಲ್ಲಿ. ಸೊ ಯಾವ ರೀತಿಯೂ ಕೂಡ ಅವ್ರು ಕೊಲ್ಲಿಕ್ಕಾಗಲಿಲ್ಲ. ಶತ್ರು ಹಿರಣ್ಯಕಶಿಪು ಪ್ರಯತ್ನ ಪಟ್ಟದ್ದು ಏನೋ ಆಗಲಿಲ್ಲ. ಯಾಕಂದ್ರೆ ಅವರು ಭಗವಂತನಿಂದ ರಕ್ಷಣೆ ಪಡೆದಿದ್ದಾರೆ. ಸೊ ಶುದ್ಧ ಭಕ್ತರು ಭಗವಂತನಿಂದ ರಕ್ಷಣೆ ಪಡೆದಿದ್ದಾರೆ, ಮತ್ತೆ ಭಗವಂತನ ಶಕ್ತಿ ಇದೆ ಅವ್ರಿಗೆ, ಆ ಶಕ್ತಿ ಇದೆ. ಸೊ ಅವ್ರಿಗೇನು ಹತ್ರದಲ್ಲೇ ಶತ್ರುಗಳಿದ್ರು ಕೂಡ, ಹತ್ರದಲ್ಲಿ ಪಕ್ಕದಲ್ಲೇ ಶತ್ರು ಇದ್ರು ಕೂಡ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಇವರು ಪೃಥು ಮಹಾರಾಜರು ಭಗವಂತನ ಶುದ್ಧ ಭಕ್ತರವರು. ಶುದ್ಧ ಭಕ್ತರಾಗಿ ಈಗ ಭಗವಂತನ ಪ್ರತಿನಿಧಿಯಾಗಿ ಅವರು ಆ ರೀತಿ ನರದೇವ ಭಗವಂತನೇ ಮಾನವನ ರೂಪದಲ್ಲಿ ಬರೋದು ಅಂತ ಹೇಳೋದು. ಸೊ ಆ ರೀತಿ ಅವರು ಬಂದಿದ್ದಾರೆ ಅವರು. ಸೊ ಎಲ್ಲವನ್ನೂ ಈಗ ಮುಂದೆ ನೆಕ್ಸ್ಟ್ ಶ್ಲೋಕಗಳು ಕೂಡ ಹೇಳ್ತಾರೆ. ಎಲ್ಲ ಜನರೆಲ್ಲ ಶಾಂತಿಯಿಂದ, ನೆಮ್ಮದಿಯಿಂದ ಅವರು ಎಲ್ಲ ಸಂತೃಪ್ತರಾಗಿ ಅವರಿದ್ರು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ರಾಜ ಅಷ್ಟು ಪರಾಕ್ರಮಿ, ಅಷ್ಟು ಶಕ್ತಿಶಾಲಿ. ಕ್ಷತ್ರಿಯ ಗುಣಗಳು ಆತರ ಶೌರ್ಯಂ, ತೇಜೋ, ಧೃತಿರ್, ದಾಕ್ಷ್ಯಂ, ಯುದ್ಧೇ ಚಾಪಿ ಅಪಲಾಯನಂ. ಸೊ ಇದೆಲ್ಲ ಕ್ಷತ್ರಿಯರ ಗುಣಗಳು. ಸೊ ರಾಜನಾದವರು ಈ ರೀತಿ ಅದರಲ್ಲಿ ಅಷ್ಟು ಶಕ್ತಿಯನ್ನು ಪಡೆದು ಹೊಂದಿರ್ತಾ ಇದ್ರು. ಓಕೆ, ಸೊ ನಾನು ಇವತ್ತಿಗೆ ಇಲ್ಲೇ ನಿಲ್ಲಿಸ್ತೀನಿ. ನಾನು ನೆಕ್ಸ್ಟ್ ನಾಳೆ ಕಂಟಿನ್ಯೂ ಮಾಡ್ತೀನಿ. ಯಾರಾದ್ರೂ ಏನಾದ್ರು ಹೇಳ್ತೀರಾ, ಏನೋ ಸೇರಿಸ್ತೀರಾ ಅಂದ್ರೆ ಪ್ರಶ್ನೆಗಳಿದ್ರೆ?